ಹಲವಾರು ಮಾಧ್ಯಮಗಳಲ್ಲಿ ಪೊಲೀಸ್ ಇಲಾಖೆಯ ಪತ್ರ ಎಂದು ಬಿಂಬಿಸಲಾಗುತ್ತಿರುವ ಒಂದು ಪತ್ರ ಹರಿದಾಡುತ್ತಿರುವುದು ಗಮನಕ್ಕೆ ಬಂದಿದೆ. ಇದು ಯಾವುದೇ ಅಧಿಕೃತ ಪತ್ರವಾಗಿರುವುದಿಲ್ಲ. ಪೊಲೀಸ್ ಇಲಾಖೆಯು ತನ್ನೆಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಯವರ ಕಾರ್ಯವೈಖರಿಯನ್ನು ಪ್ರಶಂಸಿಸುತ್ತಿದೆ. ಇದರಲ್ಲಿ ಯಾರಿಗೆ ವಿಶೇಷವಾದ ಯಾವುದೇ ಬಹುಮಾನ ಆಗಲಿ ಮತ್ತೊಂದಾಗಲಿ ಯಾರಿಗೂ ಯಾವುದೇ ರೀತಿಯಾದ ಪ್ರತ್ಯೇಕವಾದ ಬಹುಮಾನ ಅಥವಾ ಬೇರೆ ಯಾವುದನ್ನು ನೀಡಿರುವುದಿಲ್ಲ. ಕಷ್ಟಕರ ಪರಿಸ್ಥಿತಿಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಪ್ರತಿಯೊಬ್ಬ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರನ್ನು ನಾವು ಶ್ಲಾಘಿಸಿದ್ದೇವೆ ಹಾಗೂ ಅವರ ಮನೋಬಲ ಹಾಗೂ ಮನೋಸ್ಥೈರ್ಯ ಹೆಚ್ಚಿಸುವ ನಿಟ್ಟಿನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಸಿಬ್ಬಂದಿಯವರನ್ನು ನಾವು ಭೇಟಿಯಾಗಿ ಮಾತಾಡಿದ್ದೇವೆ ಹಾಗೂ ಅವರ ಮನೋಸ್ಥೈರ್ಯ ಹೆಚ್ಚಿಸುವ ಎಲ್ಲ ರೀತಿಯಾದ ಪ್ರಶಂಸೆಯನ್ನು ಅವರಿಗೆ ನೀಡಿದ್ದೇವೆ.